ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಜ್ಯೋತಿ ಎಡಪದು. ವಿಷಯ ಏನಪ್ಪ ಅಂದರೆ, ತುಂಬ ಜನ ನನ್ನ ಹತ್ರ ಹೇಳ್ತಿದ್ರು, ನಮಗೆ ತುಳು ಭಾಷೆ ಅಂದರೆ ಇಷ್ಟ, ತುಳು ಮಾತಾಡಲಿಕ್ಕೆ ಆಸೆ ಇದೆ, ಆದರೆ ಕಲಿಸಿಕೊಡುವವರು ಯಾರೂ ಇಲ್ಲ, ಹಾಗಾಗಿ ನಮಗೆ ತುಳು ಮಾತಾಡಲಿಕ್ಕೆ ಗೊತ್ತಿಲ್ಲ, ನೀವು ನಮಗೆ ತುಳು ಹೇಳಿಕೊಡಿ ಅಂತ. ಪರ್ಸ್ನಲಿ ಇದು ನನಗೂ ಕೂಡ ತುಂಬ ಖುಷಿಯ ವಿಷಯ, ಯಾಕಂದರೆ ತುಳು ನನ್ನ ಮಾತೃಭಾಷೆ. ಹಾಗಾಗಿ ನಾನು ಕೂಡ ನಂದೊಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಈ ನನ್ನ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಿದ್ದೇನೆ. ಅದಕ್ಕಿಂತ ಮೊದಲು ತುಳುನಾಡಿನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಅನಿಸ್ತಿದೆ. ತುಳು ಭಾಷೆ ಕರಾವಳಿ ಕರ್ನಾಟಕದ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೇರಳದ ಕಾಸರಗೋಡು ತಾಲೂಕಿನಲ್ಲಿ ತುಂಬ ಪ್ರಚಲಿತವಾಗಿರುವ ಭಾಷೆ. ಯಾಕಂದರೆ ಇಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ತುಳು ಭಾಷೆಯನ್ನು ಮಾತಾಡ್ತಾರೆ. ಭಾಷೆ ಒಂದು ಕೇವಲ ಸಂವಹನ ಮಾಧ್ಯಮ ಮಾತ್ರ ಅಲ್ಲ, ಅದು ಒಂದು ಸಂಸ್ಕೃತಿಯ ಆತ್ಮ. ತುಳುನಾಡಿನ ಸಂಸ್ಕೃತಿ ಉಳಿದಿರುವುದು ನಮ್ಮ ನಂಬಿಕೆಗಳಲ್ಲಿ ಹಾಗೂ ನಮ್ಮ ಆತ್ಮಾಭಿಮಾನದಲ್ಲಿ. ಇನ್ನೊಂದು ಮಾತು ಏನಂದರೆ, ನೀವು ತುಳುನಾಡಿಗೆ ಅಂದರೆ ಇಲ್ಲಿನ ಜನರಿಗೆ ಕನೆಕ್ಟ್ ಆಗಬೇಕಂದ್ರೆ ಮೊದಲು ನೀವು ತುಳು ಭಾಷೆಯನ್ನು ಮಾತಾಡಲಿಕ್ಕೆ ಕಲೀರಿ, ಆಮೇಲೆ ಎಲ್ಲವೂ ತನ್ನಿಂದ ತಾನಾಗೆ ಮುಂದೆ ಹೋಗ್ತದೆ. ಅದೇ ನಮ್ಮ ತುಳು ಭಾಷೆಯ ವಿಶೇಷತೆ. ಒಮ್ಮೆ ಪ್ರಯತ್ನಿಸಿ ನೋಡಿ, ಇದರಿಂದ ನೀವು ಏನಾದರೂ ಒಂದು ಪಡೆದುಕೊಳ್ತೀರೇ ಹೊರತು ಏನನ್ನು ಕಳ್ಕೊಳ್ಳೋದಿಲ್ಲ. ತುಳು 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 ಭಾಷೆ ಕಬ್ಬಿಣದ ಕಡಲೆಯಂತೂ ಅಲ್ವೇ ಅಲ್ಲ ರೀ. ಇದು ತುಳುವರ ನರನಾಡಿಗಳಲ್ಲಿ ಹಾಸುಹೊಕ್ಕಾಗಿರುವ ಭಾಷೆ. ಹಾಗೆಯೇ ಕಲಿಯುವಿಕೆ ಯಾರಪ್ಪನ ಮನೆ ಸೊತ್ತಲ್ಲ ರೀ, ಯಾರು ಬೇಕಾದರೂ ಕಲಿಬೋದು. ಹಾಗಂತ ನಾನು ತುಂಬ ನಿಮ್ಮ ತಲೆ ತಿಂತೇನಂತ ಅಂದ್ಕೋಬೇಡಿ. ನೀವು ಅದೆಷ್ಟು ಸುಲಭವಾಗಿ ತುಳು ಕಲಿಯಬಹುದು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕಿಂತ ಸುಲಭವಾಗಿ ನಾನು ನಿಮಗೆ ತುಳು ಕಲಿಸಿಕೊಡ್ತೇನೆ. ಹಾಗಾದರೆ ಇನ್ನೇಕೆ ತಡ, ಇವತ್ತಿನಿಂದಲೇ ಶುರು ಮಾಡೋಣ ಅಲ್ವಾ? ಮೊದಲನೇದಾಗಿ ಏನಂದರೆ, ನಮಗೆ ಯಾರಾದರೂ ಈಗ ದಾರಿಯಲ್ಲಿ ಎದುರು ಸಿಗ್ತಾರೆ ಅಥವಾ ನಾವು ಫೋನಲ್ಲಿ ಮಾತಾಡ್ತಿದ್ದೇವೆ ಅಂತ ಅಂದ್ಕೊಳ್ಳಿ. ಆವಾಗ ನಾವು ಮಾತನ್ನು ಒಂದು ವಿಶ್ನಿಂದ ಶುರು ಮಾಡ್ತೇವೆ ಅಲ್ವಾ, ನಮಸ್ತೆ ಅಂತ. ಆ ವಿಷನ್ನು ತುಳುವಲ್ಲಿ ನಮಸ್ಕಾರ ಅಥವಾ ಸೊಲ್ಮೇಲು ಅಂತ ಹೇಳ್ತೇವೆ. ಆಮೇಲೆ ನೆಕ್ಸ್ಟ್ ನಾವೇನು ಕೇಳ್ತೇವೆ ಅಂದರೆ, ನೀವು ಹೇಗಿದ್ದೀರಾ ಅಥವಾ ನೀನು ಹೇಗಿದ್ದೀಯಾ ಅಂತ. ನೀವು ಹೇಗಿದ್ದೀರಾ ಅಂದರೆ ಈರು ಎಂಚ ಉಲ್ಲರು. ಇಲ್ಲಿ ನೀವು ಅಂದರೆ ಈರು ಗೌರವ ಸೂಚಕ ಪದ. ಹಾಗೆ ನಮಗಿಂತ ಚಿಕ್ಕವರು ಅಥವಾ ನಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ನೀನು ಹೇಗಿದ್ದೀಯಾ ಅಂದರೆ ಈ ಎಂಚ ಉಲ್ಲ. ನೀನು ಹೇಗಿದ್ದೀಯಾ ಅಂದರೆ ಈ ಎಂಚ ಉಲ್ಲ. ಅದೇ ಒಬ್ಬರಿಗಿಂತ ಜಾಸ್ತಿ ಜನ ಇದ್ದರೆ ನಿಕುಲು. ಒಬ್ಬರಿಗಿಂತ ಜಾಸ್ತಿ ಜನ ಇದ್ದರೆ ನಿಕುಲು. ನಿಕುಲು ಎಂಚ ಉಲ್ಲರು. ನಮಗಿಂತ ಹಿರಿಯರಾದರೆ ಅಥವಾ ಗೌರವ ಕೊಟ್ಟು ಮಾತಾಡಿಸೋದಾದರೆ ನೀವು ಹೇಗಿದ್ದೀರಾ ಈರು ಎಂಚ ಉಲ್ಲರು. ಆಮೇಲೆ ನಮ್ಮ ಫ್ರೆಂಡ್ಸು ಅಥವಾ ನಮಗಿಂತ ಚಿಕ್ಕವರು ಯಾರಾದರೂ ಆಗಿದ್ದರೆ ನೀನು ಹೇಗಿದ್ದೀಯಾ ಈ ಎಂಚ ಉಲ್ಲ. ಹಾಗೆ ಒಬ್ಬರಿಗಿಂತ ಜಾಸ್ತಿ ಜನ ಇದ್ದರೆ ಅವರಿಗೆ ಕೇಳುವುದಾದರೆ ನೀವು ಹೇಗಿದ್ದೀರಾ ನಿಕುಲು. ನಿಕುಲು ಎಂಚ ಉಲ್ಲರು. ಈಗ ನೀವು ಪ್ರಶ್ನೆ ಕೇಳಿದ್ರಿ ಅವರಿಗೆ, ನೀವು ಹೇಗಿದ್ದೀರಿ ಅಂತ, ಅದರ ಆನ್ಸರ್ ನಿಮಗೆ ಸಿಗುತ್ತೆ ಆವಾಗಲೇ. ಅದೇನಂತ ನಿಮಗೆ ಗೆಸ್ ಮಾಡಲಿಕ್ಕೆ ಆಗ್ತದಾ? ನೀವು ಕೇಳಿದ ಪ್ರಶ್ನೆ ನೀವು ಹೇಗಿದ್ದೀರಿ ಅಂತ. ಆಗ ನಿಮಗೆ ಎದುರಿಂದ ಆನ್ಸರ್ ಬರ್ತದೆ, ನಾನು ಚೆನ್ನಾಗಿದ್ದೇನೆ ಅಂತ. ಅದೇ ತುಳುವಲ್ಲಿ ಯಾನ್ ಸೌಖ್ಯ. ಯಾನ್ ಅಂದರೆ ನಾನು ಚೆನ್ನಾಗಿದ್ದೇನೆ. ಇಲ್ಲಿ ನಾನು ಯಾನ್ ಆಗ್ತದೆ, ಚೆನ್ನಾಗಿದ್ದೇನೆ ಅನ್ನೋದು ಸೌಖ್ಯ ಆಗ್ತದೆ. ಯಾನ್ ಸೌಖ್ಯ. ಇಲ್ಲದಿದ್ದರೆ ಯಾನ್ ಹುಷಾರುಲ್ಲೆ. ಯಾನ್ ಹುಷಾರುಲ್ಲೆ. ಅದೇ ಕಾನ್ವರ್ಸೇಷನ್ ಹೀಗೆ ಮುಂದೆ ಸಾಗ್ತದೆ. ನೀವು ಚಹಾ ಕುಡಿದೀರಾ, ನಿಮ್ಮದು ಚಹಾ ಆಯ್ತಾ ಅಂದರೆ ನೀವು ಕ್ವಶನ್ ಕೇಳುವುದವರಲ್ಲಿ, ನೀವು ಚಹಾ ಕುಡಿದೀರಾ ಅಥವಾ ನಿಮ್ಮದು ಚಹಾ ಕುಡಿದಾಯ್ತಾ. ಅದಕ್ಕೆ ತುಳುವಲ್ಲಿ ನಿಮಗೆ ಹೀಗೆ ಆನ್ಸರ್ ಬರ್ತದೆ, ಹಾಂ ಎನ್ನ ಚಾ ಆಂಡ್. ಎನ್ನ ಚಾ ಆಂಡ್ ಅಥವಾ ಯಾನ್ ಚಾ ಪರಿಯ. ಯಾನ್ ಚಾ ಪರಿಯ. ಒಂದು ವೇಳೆ ನಿಮ್ಮ ಜೊತೆ ಚಹಾ ಇತ್ತು ಅಂದರೆ ನೀವು ನಿಮ್ಮ ಎದುರಿಗಿರುವವರನ್ನು ಚಹಾ ಕುಡಿಯಲು ಆಹ್ವಾನಿಸಿ ಮಾರೆ, ಬನ್ನಿ ಚಹಾ ಕುಡಿಯುವ ಅಂತ.
ಅದೇ ತುಳುವಲ್ಲಿ ಬಲೆ ಚಾಪರ್ಕ ಅಂತ ಆಗ್ತದೆ. ಬನ್ನಿ ಚಹಾ ಕುಡಿಯುವ ಅಂದರೆ ತುಳುವಲ್ಲಿ ಬಲೆ ಚಾಪರ್ಕ ಅಂತ. ಬಲೆ ಚಾಪರ್ಕ ಅಂದರೆ ತುಳುನಾಡಿನಲ್ಲಿ ಭಾರಿ ಫೇಮಸ್ ಮಾರೆ. ಹೊಯ್, ನೀವು ಅವರನ್ನು ಮಾತ್ರ ಚಹಾ ಕುಡಿಲಿಕ್ಕೆ ಕರೆದದ್ದ, ನನ್ನನ್ನು ಏಕೆ ಕರೀಲಿಲ್ಲ ನೀವು? ಕಮೆಂಟ್ಸ್ ಆನ್ ಇದೆ, ನನ್ನನ್ನು ತುಳುವಲ್ಲಿ ನೀವು ಚಹಾ ಕುಡಿಲಿಕ್ಕೆ ಕರಿಬಹುದು. ಹಾಗೆಯೇ ನನಗೊಂದು ನಿಮ್ಮ ಪ್ರೀತಿಯ ಮೆಚ್ಚುಗೆ ಅಂದರೆ ಒಂದು ಲೈಕ್ ಇರಲಿ. ಹಾಂ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಭೇಟಿ ಆಗಬೇಕಂದ್ರೆ ನೀವು ಈಗಲೇ ನಮ್ಮ ಧ್ವನಿಪು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬದಿಯಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದಾಗಿ ನೀವು ನಮ್ಮ ವಿಡಿಯೋದ ನೋಟಿಫಿಕೇಷನನ್ನು ಪಡ್ಕೋತೀರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.